ಕಡಪದ ಅಂಬೇಡ್ಕರ್ ಭವನದಲ್ಲಿ ಪ್ರಾಕೃತಿಕ ವಿಕೋಪ ಎದುರಿಸುವ ಕುರಿತು ಪೂರ್ವ ಸಿದ್ಧತೆಯನ್ನು ನಡೆಸಲು ಸಹಾಯಕ ಆಯುಕ್ತರಾದ ಯತೀಶ್ ಹುಳ್ಳಾಲ್ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಸ್ತೆ ಬದಿಯ ಅಪಾಯಕಾರಿ ಮರ, ಗೆಲ್ಲು ತೆರವು, ಚರಂಡಿ ದುರಸ್ತಿ, ಶಿಥಿಲಗೊಂಡ ಕಟ್ಟಡ, ಮನೆಗಳ ಮಾಹಿತಿ ಸಹಿತ ಪೂರ್ವಭಾವಿ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಅವರು, ಏನೇ ಸಮಸ್ಯೆ ಬಂದರೂ ತಹಶೀಲ್ದಾರ್ ಅವರ ಗಮನಕ್ಕೆ ತನ್ನಿ, ಯಾವುದೇ ರೀತಿಯ ಜೀವಹಾನಿ ಮತ್ತು ಸೊತ್ತು ನಾಶ ಆಗದಂತೆ ಎಚ್ಚರ ವಹಿಸಿ ಎಂದು ಹೇಳಿದರು. ಮಳೆಗಾಲದಲ್ಲಿ ಹರಡುವ ಮಲೇರಿಯಾ, ಡೆಂಗ್ಯೂ ಜ್ವರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಎಸಿ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಬಿಳಿನೆಲೆ ಭಾಗದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಿದ್ದು, ಫಾಗಿಂಗ್ ಸೇರಿದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಅಲ್ಲದೆ ಎಲ್ಲ ಸರ್ಕಾರಿ ಕಟ್ಟಡ, ಕ್ವಾರ್ಟರ್ಸ್ಗಳ ಸುತ್ತ ಫಾಗಿಂಗ್ ಮಾಡುವಂತೆ ಸೂಚಿಸಿದರು. ನಗರಸಭೆ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಕಾಲುವೆಗಳು, ಚರಂಡಿಗಳು ಮತ್ತು ತೋಡುಗಳ ಸ್ವಚ್ಛತೆ, ರಸ್ತೆಗಳ ಸುಸ್ಥಿತಿಯಲ್ಲಿರುವ ರಸ್ತೆಗಳ ಬಗ್ಗೆ ಮತ್ತು ಎಲ್ಲ ಕಾಮಗಾರಿಗಳು, ಮುಂಗಾರು ಪೂರ್ವದಲ್ಲಿ ಕ್ರಮ ಕೈಗೊಳ್ಳಬೇಕಾದ ಎಲ್ಲ ಕಾಮಗಾರಿಗಳನ್ನು ಕ್ಲಪ್ತ ಸಮಯದಲ್ಲಿ ಮುಗಿಸುವಂಥದ್ದು, ಅಪಾಯಕಾರಿ ಮರಗಳನ್ನು ತೆರವು ಮಾಡುವಂಥದ್ದು, ಮತ್ತು ವಿದ್ಯುತ್ ಇಲಾಖೆಯವರ ಹತ್ರ, ಮೆಸ್ಕಾಂನವ್ರ ಹತ್ರ ಅವ್ರಿಗೆ ಬೇಕಾದಂಥ ಪೋಲ್ಸು, ಟ್ರಾನ್ಸ್ಫಾರ್ಮರ್ಸು ರೆಡಿ ಇರುವಂಥದ್ದು, ಮತ್ತು ಪೊಲೀಸ್ ಇಲಾಖೆ ಮತ್ತು ಹೋಮ್ ಗಾರ್ಡ್ ಇಲಾಖೆಯವರನ್ನು ಅವರ ಪ್ರಿಪರೇಷನ್ಸ್ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಹಾಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ದೊಡ್ಡ ಊರುಗಳಲ್ಲಿ ಒಂದೊಂದು ತಂಡ ರಚನೆ ಮಾಡಲಿಕ್ಕೆ ತಹಶೀಲ್ದಾರ್, ಇಒ ಮತ್ತು ಬಿಇಒ ಅವರಿಗೆ ನಾವು ಹೇಳಿದ್ದೇವೆ. ಎಲ್ಲ ದೊಡ್ಡ ದೊಡ್ಡ ಊರುಗಳಲ್ಲಿ 1 ಅಥವಾ 2 ಶಾಲೆಗಳನ್ನು ಕಾಳಜಿ ಕೇಂದ್ರವಾಗಿ ಉಪಯೋಗಿಸಲಿಕ್ಕೆ ಬಿಇಒ ಮತ್ತು ಆಹಾರ ಇಲಾಖೆಯನ್ನು ನಮ್ಮ ಎಡಿ ಅಕ್ಷರ ದಾಸೋಹ ಇದ್ದಾರೆ, ಅವರಿಗೆ ನಾವು ನಿರ್ದೇಶನ ಕೊಟ್ಟಿದ್ದೇವೆ. ಹಾಗೆ ಎಲ್ಲ ಇತರ ಇಲಾಖೆಯವರೆಗೂ ನಾವು ಸೂಕ್ತವಾಗಿ ನಿರ್ದೇಶನಗಳನ್ನು ನೀಡಿದ್ದೇವೆ. ಪ್ರಮುಖವಾಗಿ ಕಡಬ ತಾಲೂಕಿನಲ್ಲಿ ನಮಗೆ ಶಿರಾಡಿ ಘಾಟಿ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಾಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ನಾವು ಪತ್ರ ಬರೆದಿದ್ದೇವೆ. ಆ ಭಾಗದ ಯಾವುದೇ ರೀತಿಯಾದಂಥ ಸಂಚಾರಕ್ಕೆ ಅಡೆತಡೆ ಆಗಬಾರ್ದಾಗಿ JCBಗಳನ್ನು ಸಣ್ಣ ಸ್ಥಿತಿಯಲ್ಲಿ ಇಡುವಂಥದ್ದು ಮಾಡ್ತೇವೆ. PWD ರಸ್ತೆಗಳನ್ನು PWD ಇಲಾಖೆಯವರು ನೋಡ್ಕೊತಾರೆ. ಹಾಗೆ ಈ ಬಾರಿ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ಒಂದು ವಿಶೇಷ ತುರ್ತು ಹೋಮ್ ಗಾರ್ಡ್ ಘಟಕವನ್ನು ಸಭೆಯಲ್ಲಿ ಕಡಬ ತಾಲೂಕು ಪಂಚಾಯತ್ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಕಡಬ ತಹಶೀಲ್ದಾರ್ ಆನಂದ್ ಶಂಕರ್, ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ ಅರುಣ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.